ಪುತ್ತೂರು ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘದ ವಾರ್ಷಿಕ ಮಹಾಸಭೆಯು ಮಾರ್ಚ್ 8ರ ಶುಕ್ರವಾರ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಕೆಸಿ ಜನಾರ್ದನ್ ತಿಳಿಸಿದ್ದಾರೆ। ಈ ಬಗ್ಗೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಸಂಘ 2011ರಿಂದ ನಗರಸಭೆಯ ಸಮುದಾಯ ಭವನದಲ್ಲಿ ಕಾರ್ಯಾಚರಿಸುತ್ತಿದ್ದು, ನಮ್ಮ ಸಂಘದಲ್ಲಿ ಪ್ರಸ್ತುತ 1135 ಮಂದಿ ಸದಸ್ಯರಿದ್ದಾರೆ। ಈಗಾಗಲೇ 742 ಮಂದಿಗೆ ಹಿರಿಯ ನಾಗರಿಕ ಗುರುತು ಚೀಟಿಯನ್ನ ಸಂಘದ ವತಿಯಿಂದ ಒದಗಿಸಲಾಗಿದೆ ಎಂದು ತಿಳಿಸಿದರು। ಬೆಳಗ್ಗೆ 10 ಗಂಟೆಗೆ ಸಂಘದ ಅಧ್ಯಕ್ಷ ಕೆಸಿ ಜನಾರ್ದನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕ ಸಂಜೀವ ಮಠಂದೂರು, ಸಹಾಯಕ ಆಯುಕ್ತ ಕೃಷ್ಣಮೂರ್ತಿ ಎಚ್ಕೆ, ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್, ನಗರಸಭೆಯ ಪೌರಾಯುಕ್ತೆ ರೂಪಾ ಶೆಟ್ಟಿ ಪಾಲ್ಗೊಳ್ಳಲಿದ್ದಾರೆ। ಈ ಸಂದರ್ಭದಲ್ಲಿ ಸಂಘದ ಹಿರಿಯ ಸದಸ್ಯ ಗೋಪಾಲಕೃಷ್ಣ ಭಟ್ ಸಾಮೆತಡ್ಕ ಅವರನ್ನು ಸನ್ಮಾನಿಸಲಾಗುವುದೆಂದು ವಿವರಿಸಿದರು। ಮತ್ತು ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಪುತ್ತೂರು ಶ್ರೀ ಸಂಜೀವ ಮಠಂದೂರು, ಮತ್ತು ಎಚ್ ಕೆ ಕೃಷ್ಣಮೂರ್ತಿ ಸಹಾಯಕ ಆಯುಕ್ತೆ, ಮತ್ತು ಡಾಕ್ಟರ್ ಪ್ರದೀಪ್ ಕುಮಾರ್ ತಹಸೀಲ್ದಾರ್, ಮತ್ತು ಶ್ರೀಮತಿ ರೂಪಾ ಶೆಟ್ಟಿ ಪೌರಾಯುಕ್ತೆ ನಗರಸಭೆ ಪುತ್ತೂರು, ಮತ್ತು ಒಂದು ಸನ್ಮಾನ ಇಟ್ಟುಕೊಂಡಿದ್ದೇವೆ ಶ್ರೀ ಗೋಪಾಲಕೃಷ್ಣ ಭಟ್ ಸಾಮೆತಡ್ಕ ಹಿರಿಯ ಸದಸ್ಯರು। ಈ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತದೆ। ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಪ್ಯಾಟ್ರಿನ್ ಲೋಬೋ, ಸದಸ್ಯರಾದ ಕೆ ಗೋಪಾಲಕೃಷ್ಣ ಭಟ್ ಸಾಮೆತಡ್ಕ, ಎಂ ಅಬೂಬಕರ್ ಉಪಸ್ಥಿತರಿದ್ದರು।